ಆರೋಗ್ಯ ಇಲಾಖೆ ಸುಮಾರು 250 ಉಮಿಲ್ದ ಬಾಲಕರನ್ನು ಗೃಹ ರಕ್ಷಕರ ಇಲಾಖೆ ಕೊರ್ತುಂಡು. ಇಂದೇನು ಕೋವಿಡ್ ಮಾರ್ಷಲ್ ಅದು ಬೇರೆ ಮಲ್ತೊಂದುಪ್ಪುನ ಗೃಹ ರಕ್ಷಕರಿಗೆ ಗುರುವಾರ ಮೇರಿ ಹಿಲ್ದ ಗೃಹ ರಕ್ಷಕ ದಳದ ಕಚೇರಿ ಪಟ್ಟಿಯರು. ಗೃಹ ರಕ್ಷಕ ದಳದ ಜಿಲ್ಲಾ ಸಮಾದೇಷ್ಟರು ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ವಿತರಣೆ ಮಾಡ್ತಾರೆ. ಮರಿಯಲಡು ಅಲ್ಪ ನೀರುಂತುದು ಉಮಿಲ್ಲದ ಸಂಖ್ಯೆ ಜಾಸ್ತಿ ಆಗುಂಡು. ಉಮಿಲು ಜಾಸ್ತಿ ಆಯ್ಲಕನೆ ಸಾಂಕ್ರಾಮಿಕ ಸೀಕಲಾಯಿನ ಮಲೇರಿಯಾ, ಡೆಂಗ್ಯೂ, ಚಿಕನ್ ಗುನ್ಯಾ ಹೆಚ್ಚಾದ ತೋಜಿದು ಬರ್ಕೊಂಡು ನೀರು ಉಂತುನೆನ್ ತಡೆಪಿನದ ಒಟ್ಟಿಗೆ ಉಮಿಲ್ಲದ ಪರದೆ ಉಪಯೋಗಿಸಾವನಿರದಿಲ್ಲ. ಉಮಿಲ್ದ ಉಪದ್ರನ್ನು ತಪ್ಪಾವಡಿ ಇದನೆಂಗನೆ ಕೋವಿಡ್-19 ಜ್ವರದ್ದು ಬೋಡಿದು ಪೋದುಪುನ ಈ ಪೊರ್ತುಡು ಡೆಂಗ್ಯೂ, ಮಲೇರಿಯಾ ಬೊಕ್ಕ ಚಿಕನ್ ಗುನ್ಯಾ ಸೀಕು ಬತ್ತಂಡ ಪೀರ ಗಂಭೀರ ಸಮಸ್ಯೆಲು ತೋಜಿದು ಬರ್ಪನ ಸಾಧ್ಯತೆ ಉಂಡು. ಈ ನಿಟ್ಟಿಡು ಸೀಕು ಬರಂದಿಲ್ಲಕ ತಡೆಗಟ್ಟುನಿ ಸೂಕ್ತ ನಿರ್ಧಾರವಾದುಕೊಂಡು ಈ ಕಾರಣರ್ದು ಆರೋಗ್ಯ ಇಲಾಖೆದು ಕೊರ್ಪುನ ಉಮಿಲ್ಲದ ಬಾಲಕಲೇನು ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕರಿಗೆ ಉಚಿತವಾದ ಪಟ್ಟದನ್ ಪಾಡ ತೆರಿಪಾಯರು. ನಮಸ್ಕಾರ. ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳ ಮತ್ತು ಪೌರ ರಕ್ಷಣಾ ತಂಡದ ವತಿಯಿಂದ ಈ ದಿವಸ ಕೋವಿಡ್ ಮಾರ್ಷಲ್ಗಳಾಗಿ ಕೆಲಸ ನಿರ್ವಹಿಸುತ್ತಿರುವಂತಹ ಗೃಹ ರಕ್ಷಕರಿಗೆ ಉಚಿತವಾಗಿ ಸೊಳ್ಳೆ ಪರದೆ ವಿತರಣಾ ಕಾರ್ಯಕ್ರಮ ನಡೆಯಿತು. ಮಳೆಗಾಲದ ಸಂದರ್ಭಗಳಲ್ಲಿ ಸೊಳ್ಳೆಗಳ ಸಂಖ್ಯೆ ಜಾಸ್ತಿ ಆದಾಗ ಸೊಳ್ಳೆಗಳಿಂದ ಹರಡುವಂತಹ ಸಾಂಕ್ರಾಮಿಕ ರೋಗಗಳಾದ ಮಲೇರಿಯಾ, ಡೆಂಗ್ಯೂ, ಚಿಕನ್ ಗುನ್ಯಾ ಮುಂತಾದ ರೋಗಗಳು ಹೆಚ್ಚು ಕಂಡುಬರುತ್ತದೆ. ಅಲ್ಲಲ್ಲಿ ನೀರು ನಿಲ್ಲುವುದರಿಂದ ಸೊಳ್ಳೆಗಳ ಸಂಖ್ಯೆ ಜಾಸ್ತಿಯಾಗಿ ಸಾಂಕ್ರಾಮಿಕ ರೋಗಗಳು ಹೆಚ್ಚು ಹರಡುತ್ತದೆ. ಈ ನಿಟ್ಟಿನಲ್ಲಿ ಅಲ್ಲಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳುವುದರ ಜೊತೆಗೆ ಸೊಳ್ಳೆಗಳಿಂದ ತಪ್ಪಿಸಿಕೊಳ್ಳಲು ಸಹ ನಾವು ಸೊಳ್ಳೆ ಪರದೆ ಬಳಸುವುದು ಅನಿವಾರ್ಯವಾಗಿರುತ್ತದೆ. ರೋಗ ಈಗಾಗಲೇ ನಾವು ಕೋವಿಡ್-19 ರೋಗದಿಂದ ನಾವು ಹೈರಾಣಾಗಿ ಹೋಗಿದ್ದೇವೆ. ಅದರ ಜೊತೆಗೆ ಇನ್ನಷ್ಟು ಮಲೇರಿಯಾ, ಡೆಂಗ್ಯೂ, ಚಿಕನ್ ಗುನ್ಯಾ ರೋಗಗಳು ಬಂದರೆ ಮತ್ತಷ್ಟು ತೊಂದರೆಗಳು ಆಗುವ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ನಮಗೆ 250 ಮಸ್ಕಿಟೋ ನೆಟ್ಗಳನ್ನು, ಸೊಳ್ಳೆ ಪರದೆಗಳನ್ನು ಉಚಿತವಾಗಿ ನೀಡಿದೆ. ಅವೆಲ್ಲವನ್ನು ನಾವು ನಮ್ಮ ಗೃಹ ರಕ್ಷಕರಿಗೆ ಉಚಿತವಾಗಿ ಹಂಚ್ತಾ ಇದ್ದೇವೆ. ಈ ಮಳೆಗಾಲದ ಸಂದರ್ಭಗಳಲ್ಲಿ ಹೆಚ್ಚು ಸೊಳ್ಳೆ ಪರದೆ ಬಳಸುವುದರಿಂದ ಸೊಳ್ಳೆಯಿಂದ ಹರಡುವಂತಹ ಸಾಂಕ್ರಾಮಿಕ ರೋಗಗಳನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟಬಹುದು. ಆ ಮೂಲಕ ಒಂದು ಸಮಾಜದಲ್ಲಿ ಸಾಂಕ್ರಾಮಿಕ ರೋಗ ಹರಡದಂತೆ ತಡೆಯಲಿಕ್ಕೆ ಸಾಧ್ಯವಿದೆ. ಈ ನಿಟ್ಟಿನಲ್ಲಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಗೃಹ ರಕ್ಷಕರಿಗೆ ನಾವು ಉಚಿತವಾಗಿ ಸೊಳ್ಳೆ ಪರದೆ ಹಂಚುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ನಾವು ನಮಗೆ ಉಚಿತವಾಗಿ ಸೊಳ್ಳೆ ಪರದೆ ನೀಡಿದ ಆರೋಗ್ಯ ಇಲಾಖೆಗೆ ನಮ್ಮ ಗೃಹ ರಕ್ಷಕ ದಳದ ಪರವಾಗಿ ಧನ್ಯವಾದಗಳು. ಜೈ ಹಿಂದ್. ಕಚೇರಿ ಅಧೀಕ್ಷಕರು ರತ್ನಾಕರ್, ಗೃಹ ರಕ್ಷಕರು ಸುನಿಲ್ ಪೂಜಾರಿ, ರಮೇಶ್ ಭಂಡಾರಿ, ಕನಕಪ್ಪ, ಪ್ರಸಾದ್ ಸುವರ್ಣ, ದುಷ್ಯಂತ್, ದಿವಾಕರ್ ಈ ಪೊರ್ತೋಟು ಗೇತೇರು.